ಗೀತಾ ಸೇರಿಯ ಚಪ್ಪಾಳೆಯಲ್ಲಿ ಈಜು ವಿಭಾಗದಲ್ಲಿ ರಾಷ್ಟ್ರೀಯವಾಗಿ ಗುರುತಿಸಿಕೊಂಡಿರತಕ್ಕಂತಹ ಈಜುಗಾರ್ತಿ ಈಜುಪಟು ಗೀತಾ ಸೇರಿಯ ಅವರಿಗೆ ಪುಂಜಾಲಕಟ್ಟೆಯ ಸ್ವಸ್ತಿಕ್ ಫ್ರೆಂಡ್ಸ್ ಆಯೋಜಿತ ಈ ಬೃಹತ್ ಕಬಡ್ಡಿ ಕೂಟದ ನುಡಿ ವೇದಿಕೆಯಲ್ಲಿ ಆಧಾರದ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಸಂಕೀರ್ಣದಲ್ಲಿ ಪಂದ್ಯಾಟ ಪ್ರಾರಂಭವಾಗಿದೆ. ಪ್ರಥಮ ಪ್ರಯತ್ನವನ್ನು ಯಶಸ್ವಿ ಮಾಡುವುದರ ಮುಖೇನ 1 ಅಂಕದ ಸಂಪಾದನೆಯಾಗಿದೆ. ಇಲ್ಲಿ ಈ ಆಟದಲ್ಲಿ ಮೊದಲ ಪಂದ್ಯ 60 ಕಿಲೋ ವಿಭಾಗದ ಮೊದಲ ಸ್ಪರ್ಧೆ ಚಾಮುಂಡೇಶ್ವರಿ ಗೋಲ್ಸ್ ಮಹಾದೇವರ ಮಾಡಿ ಸುಶೀಲ ಪರಾಕ್ರಮ 3 ಅಂಕಗಳ ಜೋಡಣೆ SDM. ಇಲ್ಲಿ ಕಾರ್ನರ್ ಸೋಲ್ ಟ್ಯಾಕಲ್ ಮುಖೇನ ಮತ್ತೆ 1 ಅಂಕ. 4 ಎದುರಾಗಿದೆ. ಯಾವುದೇ ಅಂಕಗಳು सहल मिलाग्रेस का खड़िया सहल रूपालाई सहल कड़की का बड़ा बादल बोनस मिला ಮತ್ತೆ ಸೂಪರ್ ಟೇಕಲ್ ಆಗಿದೆ. ಅಂಕಗಳು 5-3 SDM 5-3 SDM ಮಾಡಿ ಅಂಕಗಳಲ್ಲಿ 5 ಎದುರಾಗಿದೆ. ಯಾವುದೇ ಅಂಕವನ್ನು ಕೊಡಿ. 6-3 ನಾಸಿರ್ ಮಿಲಾಗ್ರೆಸ್ ತಂಡದ ಭರವಸೆಯ ಪ್ರತಿಭೆ ನಾಸಿರ್ Milagres करेगा से अंतिम गाड़ी और नजर हट गए आपकी परिणाम के और कुछ नहीं 11-4 सुशीला ಮೊದಲ ದಾಳಿಯಲ್ಲಿ 3 ಅಂಕಗಳನ್ನು ಕಬಳಿಸಿದ SDM ಪ್ರತಿಭೆ so and it was single point. ಈ ಅಂಗಣದಲ್ಲಿ 12-5 SDM
ಸ್ವಸ್ತಿಕ್ ಎ ಮತ್ತು ಮಹಾಗಣಪತಿ ಶಾಖಾ ಗಣಪತಿ ವಿದ್ಯಾಕೇಂದ್ರ ಕೈಗಡ 60 ಕಿಲೋ ವಿಭಾಗದ ಸ್ಪರ್ಧೆಗಾಗಿ ಬಿ ಅಂಕಣಕ್ಕೆ ತಲುಪುವಂತೆ ಅಲ್ಲಿ ಕೂಡ ಕೆಜಿ ಸ್ಪರ್ಧೆಗಳು ಮುಂದೆ ಆಗಬೇಕಾಗಿದೆ. ಅಂಕಣ ಬಿಯಲ್ಲಿ 9 ಅಂಕದ ಟೂರ್ನಿಯಲ್ಲಿ ಆಶ್ರಯ ಸ್ವಸ್ತಿಕ್ ಫ್ರೆಂಡ್ಸ್ ಮುಂದಾಗಟ್ಟೆಗೆ ಮತ್ತು ಶಾರದಾ ಗಣಪತಿ ವಿದ್ಯಾಕೇಂದ್ರ ಕೈಗಡ ತಾವುಗಳು ಬಿ ಅಂಕಣಕ್ಕೆ ಮುಂದಿನ ಪಂದ್ಯಕ್ಕಾಗಿ ತಲುಪುವಂತೆ ಗಮನಿಸುತ್ತಾರೆ. ಅದೇ ಪ್ರಕಾರ 13 ಅಂತರ ಕೇವಲ 5 ಅಂಕಗಳಾಗಿವೆ. ಗಾಡಿಯಲ್ಲಿ ಮತ್ತೆ ಸುಶೀಲಾ सुशील करेगा तेरा 8 है 5 अंकों के अंतर में है कि जो जीतेंगे सभी फाइनल पर अपना नाम दर्ज किया जाएगा. यहाँ दूसरी कबड्डी के सामने भिड़ने वाली टीम चयन हो रही है. वहाँ मैदान बी पर शक्ति कॉलेज मैंगलोर के सामने खेलने वाला चयन होता हुआ सभी फाइनल पर है. जहां तक देखना है किसके पलड़े भारी रहेंगे. लंबा कद है, लंबा हाथ है, एक तरफ से दिया गया है. सरल तोड़ का लंबा 39 अंतिम अमूल निशाने मिलाग्रेस बंदा सुपर टेकल ऑन आ गया सहल और मिलाग्रेस 13 Krishna often Gandhara Thailand. SDM. ಎರಡು ಅಂಕಗಳು 15-11. ಅಂತಿಮ 2 ನಿಮಿಷಗಳ ಅವಧಿಯಲ್ಲಿ ಮಾತನಾಡಿ ಲಾಸ್ಟ್ 2 ಮಿನಿಟ್ಸ್. ಕೊನೆಯ 3 ನಿಮಿಷದ ಆಟವಾಗಿ ಇದೆ ಅಂಕಣ ಬಿಯಲ್ಲಿ. ಫೈನಲ್ 11 ಅಂಕಗಳಿದೆ ಲಾಸ್ಟ್. 51 SDM Sushila 16 ಮತ್ತೆ ನಾವು ಜೊತೆಗೆ ಹೇಳಿದೆ. 16 ಸಹಲ್ Final call. Same time could be second match in 60 kg. Swasthik friends Punjalkatte versus Kabaddi. It is a final call for that 2 teams. Milagres to 10 ಈ ಪಂದ್ಯಕ್ಕೆ ಬರುವ ಸಂಖ್ಯೆಗಳನ್ನು ಕೂಡ ಮತ್ತೆ ಡಿಫೆನ್ಸ್ ವಿಭಾಗ ಬಹಳಷ್ಟು ಪ್ರಬಲಗೊಂಡಿದೆ. ಇಲ್ಲಿಗೆ ಕ್ವಾರ್ಟರ್ ಫೈನಲ್ ಪೂರ್ಣಗೊಂಡಿದೆ. ಈ ಅಂಕಣದಲ್ಲಿ ಸೆಮಿಫೈನಲ್ಗೆ SDM ಉಜಿರೆ. ಧನ್ಯವಾದಗಳು ಮಿಲಾಗ್ರೆಸ್. ಅಂತಿಮ ಘಟ್ಟದ ತನಕ ಅಮೋಘ ಆಟವನ್ನು ತೋರಿಸಿದ್ದೀರಾ ಮಿಲಾಗ್ರೆಸ್ ಮಂಗಳೂರು.
So thank you for the participation. Now, here is the first serve.